ಸುವರ್ಣಗೆಡ್ಡೆ ಅದರ ಪಲ್ಯ ನನಗೆ ತುಂಬ ಇಷ್ಟ. ಉಪ್ಪಿನಕಾಯಲ್ಲಿ ಹೇಗೆ ಆಗ್ತದೆ ಗೊತ್ತಿಲ್ಲ. ಇಷ್ಟು ತಗೊಳ್ಬೋದಾ? ಸ್ವಲ್ಪ ನೀರಿಗಿರ್ತದೆ. ಖಾರ ಖಾರ ಹುಳಿ ಖಾರ ಉಪ್ಪು ಬ್ಯಾಲೆನ್ಸ್ಡ್. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಈ ರೀತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಉಪ್ಪಿನಕಾಯಿ ಅಂದ ತಕ್ಷಣ ಅದು ನೋಡ್ತಾ ಇರುವಾಗಲೇ ಬಾಯಲ್ಲಿ ನೀರು, ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತದೆ ಅಲ್ವಾ? ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಸೊ ನೆಕ್ಸ್ಟ್ ರೆಸಿಪಿ ಉಪ್ಪಿನಕಾಯಿ. ಸೊ ಹಬ್ಬದ ಟೈಮಲ್ಲಿ ಎಲೆಯಲ್ಲಿ ಊಟ ಮಾಡಬೇಕಂದ್ರೆ ಉಪ್ಪಿನಕಾಯಿ ಬೇರೆ ಬೇರೆ ಬಗೆಯ ಪದಾರ್ಥಗಳು ಬೇಕಾಗುತ್ತೆ. ಸೊ ಫಸ್ಟ್ ಮೊಟ್ಟ ಮೊದಲಿಗೆ ಹಾಕುವಂಥದ್ದೇ ಉಪ್ಪಿನಕಾಯಿ. ಅದನ್ನು ಕಲಿಯೋಣ ಬನ್ನಿ. ಎಸ್ ಮಾಡಿ. ಈಗ ಉಪ್ಪಿನಕಾಯಿ ಅದಕ್ಕೇನು ಇದು ಕೊಂಕಣಿಯಲ್ಲಿ ಹೆಸರು ಹೇಳಿದ್ರಿ? ತಂಬುಡೆ. ತಂಬುಡೆ. ನಾನು ತಂಬಳಿ ಅನ್ಕೊಂಡು. ತಂಬಳಿ ಅಲ್ಲ, ತಂಬಳಿ ಬೇರೆ, ತಂಬಳಿ ಬೇರೆ, ತಂಬಡೆ. ಇದಂದ್ರೆ ನಮಗೆ ದೇವಸ್ಥಾನದಲ್ಲೆಲ್ಲ, ದೇವಸ್ಥಾನ ಆಗಲಿ ಯಾವುದಾದ್ರೂ ಫಂಕ್ಷನಿಗೆಲ್ಲ ತಂಬಡೆ ಮಾಡ್ತಾರೆ. ಇದೊಂದು ಟೇಸ್ಟ್ ಬೇರೆನೇ. ಬಾಟ್ಲಿಯಲ್ಲಿ ಇಟ್ಟು ತಗೊಳ್ಳುವ ಉಪ್ಪಿನಕಾಯಿಗಿಂತ ಇದೊಂದು ತಕ್ಷಣವೇ ಮಾಡಿಕೊಳ್ಳುವಂಥದ್ದು. ಹಾಗೆ ತಿನ್ನಬಹುದು. ಇಡ್ಲಿಗೆ ಆದರೆ ಮತ್ತು ಕುದಿ ಬಡಿಸ್ಬೇಕು ಅಷ್ಟೇ. ಸ್ಟಾರ್ಟ್ ಮಾಡೋ? ಹಾಂ ಮಾಡು. ಎಸ್. ಏನು ಕೊಡಲಿ? ನನಗೆ ಮೊದಲು ಬಾಣಲೆ ಗ್ಯಾಸ್ ಆನ್ ಮಾಡ್ಕೊಳ್ಳೋದಲ್ಲ? ಮಾಡಿ. ಸ್ವಲ್ಪ ಎಣ್ಣೆ ಹಾಕಿ. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡಿ. ಸಾಕು 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 ಇಷ್ಟು ಸಾಕು. ಸುರುವಿಗೆ ಹಿಂಗು ಹುರಿಲಿಕ್ಕೆ. ಹಾಂ, ಸ್ವಲ್ಪ ಪರಿಮಳ ಬರಬೇಕಾದ್ರು, ಹಸಿ ವಾಸನೆ ಹೋಗಬೇಕು. ಆನಂತರ ಒಂದು 2 ಸ್ಪೂನು ಸಾಸಿವೆ. ಅಷ್ಟು ಸಾಸಿವೆ ಬೇಕು. ಅದು ಮಸಾಲೆಗೆ. ಇದು ಒಗ್ಗರಣೆ ಅಂತ ಹೇಳಿದ್ರೆ ಸಾಸಿವೆ ಜಾಸ್ತಿ. ಆನಂತರ ಇದು ಪಟ ಆದ ಮೇಲೆ ಕೊತ್ತಂಬರಿ ಹಾಕೋದು ನೋಡಿ. ಹಿಂಗು ಅದು ಹುರಿತಾ ಇರುವಾಗಲೇ ಅರೋಮಾ ಸೂಪರ್. ಕೊತ್ತಂಬರಿ ಹಾಕೋದು. ಮೆಂತೆ ಸ್ವಲ್ಪ ಪರಿಮಳಕ್ಕೆ ಮಾತ್ರ, ಜಾಸ್ತಿ ಹಾಕ್ಲಿಕ್ಕಿಲ್ಲ, ಕೈ ಬರ್ತದೆ ಇದು, ಅದಕ್ಕೋಸ್ಕರ. ಆನಂತರ ಅದರಲ್ಲೇ ಮೆಣಸು ಹುರಿಯೋದು. ಇದು ನೋಡಿ, ಇದು ಮಸಾಲೆಗೋಸ್ಕರ, ಇದು ಖಾರಕ್ಕೋಸ್ಕರ. ಈ ಮೆಣಸು ಚಿಕ್ಕ ಗಿಡ್ಡ ಮೆಣಸು. ಮೆಣಸು ಸ್ವಲ್ಪ ಜಾಸ್ತಿಯೇ ಬೇಕು. ಜಾಸ್ತಿ 15. ಅದೇ ಒಂದು 10 ಇದು ತೊಗೊಂಡು ಬಂದಿದ್ದೇನೆ. 4-5 ಇದುಂಟು ಊರ ಮೆಣಸು. ಈಗ ನೀವು ಸುವರ್ಣಗೆಡ್ಡೆದು ಮಾಡ್ತಾ ಇದ್ದೀರಲ್ವಾ? ಬೇರೆ ಯಾವುದು? ಬಟಾಟೆ ಹಾಕ್ಬೋದು, ಹಾಗಲಕಾಯಿ, ಮತ್ತು ಬೂದುಗುಂಬಳಕಾಯಿ ಸಿಪ್ಪೆ. ಸಿಪ್ಪೆ ಉಂಟಲ್ಲ, ಸ್ವಲ್ಪ ಹಸಿ ಇರಬೇಕು ಬೂದುಗುಂಬಳಕಾಯಿ. ಅದನ್ನು ಸ್ವಲ್ಪ ದಪ್ಪದಲ್ಲಿ ತೆಗೆದು ಮತ್ತೆ ಇದು ಮಾಡಬೇಕು, ಅದನ್ನು ತುಂಡು ಮಾಡಿ ಇದೇ ರೀತಿ ಕಾಯಿಸಬೇಕು. ಚಿಕ್ಕದಾಗಿ ಮಾಡ್ಕೊಳ್ಳೋದು. ಅದಕ್ಕೆ ಕೂಡ ಹಾಗೆ ಸುರುವಿಗೆ ಉಪ್ಪು ಹಾಕಿಟ್ಟಿದ್ದೇನೆ ಅದಕ್ಕೆ ನಾನು. ಅಂದರೆ ಈಗ ಸುವರ್ಣಗೆಡ್ಡೆಗಾದ್ರೆ ಉಪ್ಪು ಹಾಕಿದ್ರೆ ಅದರ ಒಂದು ತುರಿಕೆ ಹೋಗ್ಬೋದು. ತುರಿಕೆ ಹೋಗುದಲ್ಲ, ಅದಕ್ಕೆ ಉಪ್ಪು. ಈಗ ನಾವು ಹೇಳ್ಕೊಳ್ಬೇಕಲ್ಲ, ಹಾಗೆ ಉಪ್ಪು ಹಾಕಿ ತಂದಿದ್ದೇನೆ. ಅದು ಸಾಧಾರಣ ಎಷ್ಟೊತ್ತು ಇಟ್ಕೊಳ್ಬೇಕು ಉಪ್ಪೆಲ್ಲ ಹಾಕಿ? ಅದು ಒಂದು ಅರ್ಧ ಗಂಟೆ ಸಾಕಾಗುತ್ತೆ. ಈಗ ನಂದು ಜಾಸ್ತಿ ಆಗಿದೆ. ಇದು ಕೊಡಿ ಆಯ್ತಾ, ಮಿಕ್ಸಿ ಜಾರು. ಅದು ಆಫ್ ಮಾಡಿ. ಇದಕ್ಕೆ ವಾಪಸ್ ನೀರು ಹಾಕ್ಬೇಕಾ? ಸುರುವಿಗೆ ನೀರು ಹಾಕದೆ ಆ ರೀತಿ ಅಂದರೆ ಈಗ ಹಾಕ್ಬೇಕು. ನಾನು ನಿಮಗೆ ಗ್ರೈಂಡ್ ಮಾಡಿ ಕೊಡ್ತೇನೆ. ಅದೇ. ಎಸ್. ಸೊ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಲ್ಲ? ನೀರು ಹಾಕ್ಬೇಕಾ? ನೀರು ಹಾಕುವಾಗ ಈ ಹುಳಿ ಹಾಕೋದು. ಹಾಂ, ಇಷ್ಟು ಹುಳಿ ಬೇಕದಕ್ಕೆ. ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು. ಹೌದು. ಪರಿಮಳ ನೋಡಿ. ಈಗ ನೀರು ನೋಡ್ಕೊಳ್ಳಿ. ನೀರು ನಿಮಗೆ ಅರಿಲಿಕ್ಕೆ ಆಗುವಷ್ಟು ಸಾಕು.
ಕರೆಕ್ಟ್ ಆಗಿದೆ ಕರೆಕ್ಟ್. ಎಸ್. ಇನ್ನು ಮೇಡಮ್ ಇದಕ್ಕೆ ಎಣ್ಣೆ ಹಾಕಬೇಕು. ಗ್ಯಾಸ್ ಆನ್ ಮಾಡಲಾ? ಹಾಂ, ಅದೇ ಬಾಣಲೆಗೆ ಹಾಕ್ಕೊಳ್ಳೋದು ಎಣ್ಣೆ ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ಕಾದಿದೆ. ಈ ಸುವರ್ಣಗಡ್ಡೆದು ಉಪ್ಪು ಬೆರೆಸಿಟ್ಟದ್ದು ಸುವರ್ಣಗಡ್ಡೆಯನ್ನು ಹಾಕಿ ಡೀಪ್ ಫ್ರೈ ಮಾಡೋದು. ಇದು ಹುರಿದಿಟ್ಟರೆ ಉಂಟಲ್ಲ, ನನ್ನ ಮೊಮ್ಮಕ್ಕಳು ಚಂದದಲ್ಲಿ ಕರುಕುರು ಮಾಡಿ ತಿಂತಾರೆ. ಓ, ಅದನ್ನೇ ಖಾಲಿ ಅಷ್ಟೇ ಖಾಲಿ ಉಪ್ಪಿನಕಾಯಿ, ಇದು ಮಸಾಲೆಗೆ ಹಾಕೋದು ಬೇಡ. ಈಗ ಬರೀ ಸುವರ್ಣಗೆಡ್ಡೆದು ಮಾಡ್ತಿದ್ರಿ, ಇದರಲ್ಲಿ ಮಿಕ್ಸ್ ನೀವಾಗ ಆವಾಗ ಹೇಳಿದ್ರಿ ಆಲೂಗಡ್ಡೆದು ಮಾಡ್ಬೋದು, ಮಿಕ್ಸ್ ಮಾಡ್ಬೋದಾ? ಮಿಕ್ಸ್ ಎಲ್ಲಿಯೂ ಮಾಡಿದ್ದು ನೋಡಲಿಲ್ಲ ನಾನು. ಟೇಸ್ಟ್ ಹೇಗೆ ಬರ್ಬೋದು? ಅದೇ ಟೇಸ್ಟ್ ಅಂದರೆ ಇದ್ರೆ ಟೇಸ್ಟ್ ಇದಕ್ಕೆ, ಆದರೆ ಟೇಸ್ಟ್ ಅದಕ್ಕೆ ಬರ್ತದಲ್ಲ. ಹಾಗಲಕಾಯಿದು ಕೂಡ ಮಾಡ್ತಾರೆ. ಹಾಗಲಕಾಯಿ ಕೂಡ ಹಾಗೆ ಸಣ್ಣಗೆ ಕೊಯ್ದು ಉಪ್ಪು ಹಾಕಿಡಬೇಕು, ಮತ್ತು ಹಿಂಡಿ ತೆಗೆದು ಇದು ಹಾಕುವಾಗ ಕೈ ಕಮ್ಮಿ ಆಗ್ತದೆ. ನೀರು ಬೇಕಿತ್ತು. ಸಾಕು, ಮುಚ್ಚಳ ಹಾಕೊಂಡು. ಇದು ಎಷ್ಟೊತ್ತು ಹುರಿಬೇಕು? ಅದು ಈಗ ಇದು ಸೌಂಡ್ ನಿಲ್ತದೆ, ಅದು ಹುರಿದದ್ದು ಅದರ ಬಬಲ್ಸ್ ನಿಲ್ಬೇಕು. ನಿಲ್ಲಿಕಾಯ್ತು ನೋಡಿ. ಸೊ ಇದು ಮಸಾಲೆ ಏನು ಬೇಯಿಸ್ಲಿಕ್ಕಿಲ್ವಾ? ಬೇಯಿಸ್ಬೋದು. ಇದು ದಿಢೀರ್ ಬಳಸೋದಾದ್ರೆ ಬೇಯಿಸೋದು ಬೇಡ, ಬೇಕಾಗಿಲ್ಲ. ನೀವು ಒಂದು ವಾರ ತನಕ ಇಡೋದಾದ್ರೆ ಕುದಿ ಬರ್ಸಿದ್ರೆ. ಆ ಥರ ಬೇಯಿಸಿದ್ದನ್ನು ನಾವು ಸಾಧಾರಣ ಎಷ್ಟು ದಿನ ಇಟ್ಕೊಳ್ಬೋದು? ಒಂದು 10-15 ದಿನ ಇಡ್ಬೋದು. ಬೇಯಿಸಿದ್ದು ಕುದಿ ಬರ್ಸೋದು ಹಾಗೆ. ಬಟ್ ಪ್ರೋಸೆಸ್ ಎಲ್ಲ ಹೀಗೇನೆ ಸೇಮ್. ಇದೆಲ್ಲ ಫ್ರೈ ಮಾಡಿನೇ ಹಾಕಬೇಕು? ಹೌದು, ಎಲ್ಲ ಫ್ರೈ ಮಾಡಿಯೇ ಹಾಕಬೇಕು. ಇದು ಬಹುಶಃ ಇದರ ಬಬಲ್ಸ್ ನಿಂತಿದೆ, ಆಗಿದೆ ಕಾಣ್ತದೆ. ನೋಡಿ ಸೌಂಡ್ ಬರ್ತದೆ ನೋಡಿ, ಸೌಂಡ್ ಚೇಂಜ್ ಆಯ್ತು. ಹುರಿದಾಗುವಾಗ ಕರ್ಕುರು ಅಂತ ಕರ್ಕುರು ಸೌಂಡ್ ಬರ್ತದೆ. ರೆಡಿನಾ? ತೆಗಿಲ್ಲ? ಹಾಂ, ಇದಕ್ಕೆ ಹಾಕೋದು. ಸೊ ಇನ್ನು ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು. ಒಗ್ಗರಣೆ ಹಾಕೊಳ್ಳೋದಾ? ಸೊ ಇದನ್ನು ತಕ್ಕೊಳ್ಳೋ ಬೇರೆ ಇದೇ ಎಣ್ಣೆ ಹಾಕ್ಲಾ? ಹಾಂ, ಸಾಕಾ? ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಹಾಕೋದು. ಆಯ್ತು. ಹಾಂ, ಸಾಸಿವೆ ಕರಿಬೇವು ಹಾಕ್ಕೊಳ್ಬೋದು. ಸೊ ಒಗ್ಗರಣೆಗೆ ಮತ್ತೆ ಪುನಃ ಏನು ಹಿಂಗು ಅದೆಲ್ಲ ಬೇಕಾಗಿಲ್ಲ, ಉರಿವಾಗಲೇ ಉಂಟಲ್ಲ ಎಲ್ಲ ಇದರಲ್ಲಿ ಉಂಟು. ಮತ್ತೆ ಪುನಃ ಹಾಕಿದ್ರೆ ಅದು ಓವರ್ ಪವರ್ ಆಗೋದಲ್ಲ. ಆಫ್ ಮಾಡುದಾ? ಹಾಂ, ಆಫ್ ಮಾಡಿ. ಆ ಬಿಸಿಯಲ್ಲೇ ಇದಾಗ್ತದೆ ಅದು. ರುಚಿಯಾದ ಸುವರ್ಣಗೆಡ್ಡೆದು ತಂಬುಡೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಬಿಸಿ ಮಾಡಲಿಕ್ಕಿಲ್ಲದಿದ್ದರೆ ಬಿಸಿಯಾದ ಹೇಳುದಿಲ್ಲ. ಖಂಡಿತ ಬಿಸಿಯಾದಂಥದ್ದಲ್ಲ, ರುಚಿಯಾದ ರುಚಿಕರವಾದಂಥದ್ದು. ಸೊ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗಿದೆ, ತಕ್ಷಣಕ್ಕೆ ಏನಪ್ಪ ಮಾಡೋದು? ಊಟಕ್ಕೆ ಬಡಿಸುವಾಗ ಫಸ್ಟಿಗೆ ಹಾಕುವಂಥದ್ದೇ ಉಪ್ಪಿನಕಾಯಿ. ಸೊ ಅದಿಲ್ಲ ಅಂತ ಹೇಳಿದರೆ ನಾವು ತಕ್ಷಣದಲ್ಲೇ ಮನೆಯಲ್ಲಿ ಇನ್ಸ್ಟಂಟ್ ಇದನ್ನು ತಯಾರಿಸ್ಕೊಳ್ಬೋದು. ಸೊ ಸುವರ್ಣಗೆಡ್ಡೆಯ ತಂಬಡೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಸುವರ್ಣಗಡ್ಡೆಯ ತಂಬುಳಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಸಾಸಿವೆ, ಧನಿಯಾ ಬೀಜ ಅರ್ಧ ಚಮಚ, ಚಿಟಕಿ ಮೆಂತೆ, 10 ರಿಂದ 15 ಒಣಮೆಣಸು ಹಾಕಿ ಹುರಿಯಿರಿ. ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆ ನಂತರ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಉಪ್ಪು ಬೆರೆಸಿದ ಸುವರ್ಣಗೆಡ್ಡೆ ಚೂರುಗಳನ್ನ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಬಳಿಕ ಕರಿದ ಸುವರ್ಣಗಡ್ಡೆಯನ್ನು ಮಸಾಲೆಗೆ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಸುವರ್ಣಗಡ್ಡೆಯ ತಂಬುಳಿ ಸವಿಯಲು ಸಿದ್ಧ. ಮೇಡಮ್, ಸಿಹಿಯಾದ ಕಿಚಡಿ ಅಂಡ್ ತಂಬುಳಿ ಖಾರ. ಊಟಕ್ಕೆ ಉಪ್ಪಿನಕಾಯಿ ಇದು ತಂಬಡಿಯನ್ನು ತಿಂದು ಮತ್ತೆ ಊಟ ಆದಮೇಲೆ ಸಿಹಿ ಮಾಡಿ ಬಾಯ್. ಹಾಗಾದ್ರೆ ಫಸ್ಟ್ ಇದನ್ನೇ ಟೇಸ್ಟ್ ನೋಡ್ಬೇಕು. ಟೇಸ್ಟ್ ನೋಡ್ಬೇಕು. ಎಲೆಗೆ ಹಾಕಿದ ತಕ್ಷಣ ಅದೊಂದು ಸ್ವಲ್ಪ ಅದೇ ರುಚಿ ನೋಡುವಂಥದ್ದು. ತಗೊಳ್ಳಿ ಮೇಡಮ್. ನೋಡೋಣ, ಇದರಲ್ಲಿ ಸುವರ್ಣಗೆಡ್ಡೆ ಅದರ ಪಲ್ಯ ನನಗೆ ತುಂಬ ಇಷ್ಟ. ಉಪ್ಪಿನಕಾಯಲ್ಲಿ ಹೇಗೆ ಆಗ್ತದೆ ಗೊತ್ತಿಲ್ಲ. ಇಷ್ಟು ತಗೊಳ್ಬೋದಾ? ಸ್ವಲ್ಪ ನೀರು ಹಿಡಿತದೆ. ಖಾರ ಹುಳಿ, ಖಾರ ಉಪ್ಪು ಬ್ಯಾಲೆನ್ಸ್ಡ್. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಈ ರೀತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಉಪ್ಪಿನಕಾಯಿ ಅಂದ ತಕ್ಷಣ ಅದು ನೋಡ್ತಾ ಇರುವಾಗಲೇ ಬಾಯಲ್ಲಿ ನೀರು, ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತದೆ ಅಲ್ವಾ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಈ ರೀತಿಯಾಗಿ ಇನ್ಸ್ಟೆಂಟ್ ಮಾಡ್ಕೊಳ್ಬೋದು ಅಂತ ಈಗ ಗೊತ್ತಾಯಿತು. ಥ್ಯಾಂಕ್ ಯು ಮೇಡಮ್. ಸೊ ಇದು ಕಾಯ್ತಾ ಇದ್ದೀನಿ. ಸ್ವೀಟ್ ಅಂದರೆ ಸ್ವಲ್ಪ ವೀಕ್ನೆಸ್ ಅಲ್ವಾ? ತಗೊಳ್ಳಿ. ಸಿಂಪಲಾಗಿ ಮಾಡಿದಿರಿ, ಟೇಸ್ಟಿ. ಗೋಧಿ ಕಡಿದು ಆ್ಯಂಡ್ ಆ ಕಡಲೆಬೇಳೆ ಪೂರ್ತಿಯಾಗಿ ಹಾಗೆ ಸಿಗ್ತಾ ಇದೆ. ಹೌದು, ನೀವು ಹೇಳಿದ್ರಿ ತುಂಬ ಅದನ್ನು ಬೇಯಿಸಿ ಮ್ಯಾಶ್ ಮಾಡಬೇಕು ಅಂತ ಇಲ್ಲ ಅಂತ. ಮ್ಯಾಶ್ ಮಾಡೋದು ಬೇಡ, ಇದೊಂದು ಪರಿಮಳ. ಮಧ್ಯದಲ್ಲಿ ಆ ಕಾಳು ಸಿಗುವಾಗ, ಅಂದರೆ ಗೋಧಿ ಕಡಿ ಪೂರ್ತಿಯಾಗಿ ಬೆಂದು ಇದು ಕಾಳು ಸಿಗುವಾಗ ತುಂಬ ಟೇಸ್ಟಿ ಅನಿಸುತ್ತೆ. ಪ್ರಸಾದ ಥರ ಸ್ವಲ್ಪ ಕೊಡುವಾಗ ಅದು ಎಷ್ಟು ರುಚಿ ಅನಿಸುತ್ತೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹಬ್ಬ ದಿನ ಬಂದು ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ನವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಸೊ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಈ ಕಡೆ ಈ ಉಪ್ಪಿನಕಾಯಿ ನೋಡ್ತಾ ಇದ್ರೆ ಅಂದರೆ ತಂಬಡ, ಇದನ್ನು ನೋಡ್ತಾ ಇದ್ರೆ ಹಾಗೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಅಷ್ಟು ಟೇಸ್ಟಿ ಆಗಿದೆ. ಆ್ಯಂಡ್ ದಿಸ್ ಒನ್ ಸೂಪರ್ ಆಸಮ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.